ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಲಸೆ ಕಾರ್ಮಿಕರಿಗೆ ಸಂಬಂಧಪಟ್ಟ ಹಾಗೆ ವ್ಯಾಪಕವಾಗಿ ಗೊಂದಲಗಳು ಏರ್ಪಡ್ತಾ ಇದೆ. ಈ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳು ಸ್ಪಷ್ಟವಾದ ಸಂದೇಶವೊಂದನ್ನು ಕೊಟ್ಟಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಿಂದ ವಲಸೆ ಕಾರ್ಮಿಕರನ್ನ ಕಳುಹಿಸುವಂತಹ ವ್ಯವಸ್ಥೆಗಳಾಗ್ತಾ ಇದೆ. ರಾಜ್ಯದ 25 ಜಿಲ್ಲೆಗಳಿಗೆ 500 ಬಸ್ ಮೂಲಕ ಈಗಾಗಲೇ 12,700 ಮಂದಿ ಹೋಗಿದ್ದಾರೆ. ಮಂಗಳೂರಿನಲ್ಲಿ ಜಾರ್ಖಂಡ್ ರಾಜ್ಯದವರು ತುಂಬಾ ಜನ ಇದ್ದಾರೆ. ಜಾರ್ಖಂಡ್ ರಾಜ್ಯದಿಂದ ಇನ್ನೂ ಕೂಡ ಅವರನ್ನ ಕರೆದುಕೊಂಡು ಬರುವಂತ ನಿಟ್ಟಿನಲ್ಲಿ ಜಾರ್ಖಂಡ್ನಿಂದ ಅನುಮತಿ ಸಿಕ್ಕಿಲ್ಲ. ರಾಜ್ಯ ಸರ್ಕಾರ ಈ ನಿಟ್ಟಿನಲ್ಲಿ ಜಾರ್ಖಂಡ್ ಸರ್ಕಾರದ ಜೊತೆ ಮಾತುಕತೆಯನ್ನ ಮಾಡ್ತಾ ಇದೆ. ಹಂತ ಹಂತವಾಗಿ ಅವರನ್ನ ಕಳುಹಿಸಿಕೊಡುವಂತಹ ಪ್ರಕ್ರಿಯೆಗಳಾಗುತ್ತೆ ಎನ್ನುವಂತಹ ಮಾತನ್ನ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. 25 ಜಿಲ್ಲೆಗಳಿಗೆ 500 ಬಸ್ ಯೂಸ್ ಮಾಡಿ 12,907 ಜನನ ನಾವು ಕಳಿಸಿಕೊಟ್ಟಿದ್ವಿ ಅವರವರ ಜಿಲ್ಲೆಗಳಿಗೆ. ಅದರಲ್ಲಿ ಮೆಜಾರಿಟಿ ಅಂದರೆ ಬಾಗಲಕೋಟೆ 3,887 ಜನ ಬಾಗಲಕೋಟೆಗೆ ಹೋಗಿದ್ರು. ಅದು ಬಿಟ್ಟು ನೆಕ್ಸ್ಟು ಗದಗ, ಆಮೇಲೆ ಬಿಜಾಪುರ, ಈ ಎಲ್ಲ ಜಿಲ್ಲೆಗಳಿಗೂ ಮೈಗ್ರೆಂಟ್ ಲೇಬರ್ ಮೂವ್ಮೆಂಟ್ ನಾವು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ ಮಾಡ್ತಿದ್ವಿ. ಇನ್ನು ಜಿಲ್ಲೆಯಲ್ಲಿ ಬಾಗಲಕೋಟೆ, ಗದಗ ಮುಂತಾದ ಜಿಲ್ಲೆಗಳಿಗೆ ಕಾರ್ಮಿಕರು ಹೋಗಿದ್ದಾರೆ. ಹೊರ ರಾಜ್ಯಕ್ಕೂ ವಲಸೆ ಕಾರ್ಮಿಕರನ್ನ ಕಳಿಸಲಾಗ್ತಾ ಇದೆ. 40,510 ಕಾರ್ಮಿಕರು ಸೇವಾ ಸಿಂಧು ಆ್ಯಪ್ನ ಮೂಲಕ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಜಾರ್ಖಂಡ್, ಬಿಹಾರ, ಉತ್ತರ ಪ್ರದೇಶದ ವಲಸೆ ಕಾರ್ಮಿಕರು ಈಗಾಗಲೇ ಹೋಗ್ತಾ ಇದ್ದಾರೆ. ಅಂತರ್ರಾಜ್ಯಕ್ಕೆ ಕಾರ್ಮಿಕರು ಹೋಗಬೇಕಾದ್ರೆ ಆಯಾ ರಾಜ್ಯಗಳ ಒಪ್ಪಿಗೆ ಬೇಕು. ಆಯಾ ರಾಜ್ಯದವರು ಒಪ್ಪಿಗೆಯನ್ನು ಕೊಡಬೇಕು. ಮಂಗಳೂರಿನಲ್ಲಿ ಜಾರ್ಖಂಡ್ ರಾಜ್ಯದವರು ತುಂಬ ಮಂದಿ ಇದ್ದು ಜಾರ್ಖಂಡ್ನಿಂದ ನಮಗೆ ಇನ್ನೂ ಒಪ್ಪಿಗೆ ಸಿಕ್ಕಿಲ್ಲ. ಹೀಗಾಗಿ ಒಂದು ರೈಲಿನಲ್ಲಿ ಅದರ ಜೊತೆಗೆ 1,460 ಜನರು ಮಾತ್ರ ಹೋಗೋದಕ್ಕೆ ಅವಕಾಶಗಳಿರುವಂಥದ್ದು. ಜಾರ್ಖಂಡ್ನಿಂದ ಈಗಾಗಲೇ 6,000 ಜನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಹಂತ ಹಂತವಾಗಿ ಅವರನ್ನ ಕಳುಹಿಸುವಂಥ ವ್ಯವಸ್ಥೆಗಳಾಗುತ್ತೆ. ವಲಸೆ ಕಾರ್ಮಿಕರು ಯಾರು ಕೂಡ ವದಂತಿಗಳಿಗೆ ಕಿವಿ ಕೊಡಬೇಡಿ ಅನ್ನುವಂಥ ಮನವಿಯನ್ನ ಕಾರ್ಮಿಕರ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಸಿಂಧು ಬಿ ರೂಪೇಶ್ ಅವರು ಮಾಡಿಕೊಂಡಿದ್ದಾರೆ. ನಾನು ಆಗಲೇ ಹೇಳಿದಾಗೆ ಜಾರ್ಖಂಡ್ ಗೌರ್ಮೆಂಟ್ ಜೊತೆ ನಮ್ಮ ಗೌರ್ಮೆಂಟ್ ಅವರು ಮಾತಾಡಿ ಇವಾಗ ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ಟ್ರೈನ್ಸ್ ಒಪ್ಪಿಗೆ ಬರ್ತಾ ಇದೆ. ಸೊ ಈ ಜಾರ್ಖಂಡ್ ಸಿನ್ಸ್ ಜನ ಜಾಸ್ತಿ ಅರೌಂಡ್ 6,000-7,000 ಜನ ಅಂತ ನಮ್ಮ ಲೆಕ್ಕ ಇರೋದ್ರ ಪ್ರಕಾರ, ಆ್ಯಂಡ್ ಒಂದು ಟ್ರೈನಲ್ಲಿ ಈಗ ಬರೀ 1,460 ಜನ ಅಷ್ಟೇ ಹೋಗ್ಲಿಕ್ಕಾಗೋದು.